50ಕ್ಕಿಂತ ಹೆಚ್ಚು ಕೊರೋನಾ ಪಾಸಿಟಿವ್ ಪ್ರಕರಣಗಳಿರುವ ಪಂಚಾಯತ್ಗಳನ್ನು ಸೀಲ್ ಡೌನ್ ಮಾಡಿರುವ ಕಂಬದಕೋಣೆ ಗ್ರಾಮ, ಶಿರೂರು, ಆಲೂರು ಮತ್ತು ಅಜ್ರಿ ಪಂಚಾಯತ್ ಪ್ರದೇಶಕ್ಕೆ ಬೈಂದೂರು ಶಾಸಕ ಬಿಎಂ ಸುಕುಮಾರ್ ಶೆಟ್ಟಿ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ಕೋವಿಡ್ ನಿಯಂತ್ರಣಕ್ಕೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೈಗೊಳ್ಳಲಾದ ಸಿದ್ಧತೆಗಳನ್ನು ಪರಿಶೀಲಿಸಿ ಮಾಹಿತಿಯನ್ನು ಪಡೆದುಕೊಂಡರು. ಜಿಲ್ಲಾಡಳಿತ ಮತ್ತು ಗ್ರಾಮ ಪಂಚಾಯತ್ ಕೈಗೊಂಡ ಕ್ರಮಗಳಿಗೆ ಸಾರ್ವಜನಿಕರು ಸಹಕಾರ ನೀಡಿ ಕೊರೋನಾ ಮುಕ್ತ ಗ್ರಾಮವನ್ನಾಗಿ ಮಾಡಬೇಕು ಎಂದರು. ನಿಮ್ಮನ್ನು ವಿಚಾರ ಮಾಡೋಕೆ ಎಂಬುದಾರು ಬಂದಿದ್ದೆ ಪಾಸಿಟಿವ್ ಇತ್ತಲ್ಲ ಎಂಬುದಾರು ನಿಮ್ಮೊಂದು ಆರೋಗ್ಯ ವಿಚಾರ ಮಾಡೋಕೆ ಬಂದೆ ಮಗು